ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಯೋಣ ಸೀರತ್ ಇದರ ರಾಜ್ಯ ಕಾರ್ಯದರ್ಶಿಯಾದ ಜನಾಬ್ ಮೊಹಮ್ಮದ್ ಕುನ್ನಿ, ಅದೇ ರೀತಿ ಉಳಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರನ್ನು ನಾವು ಮಾನವ ಚರಿತ್ರೆಯ ಅತಿ ಮಹಾನ್ ವ್ಯಕ್ತಿ ಎಂದು ಸಾರಲು ಅವರ ನಿಜ ಸಾಧನೆ ಯಾವುದಾಗಿರಬಹುದು ಎಂಬ ಪ್ರಶ್ನೆ ಪ್ರಸ್ತುತವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮಗ್ರ ಬೋಧನೆಗಳ ಕೇಂದ್ರಬಿಂದು ಮನುಷ್ಯನನ್ನು ಇತರೆಲ್ಲ ಸೃಷ್ಟಿಗಳಿಗಿಂತ ಭಿನ್ನವಾಗಿ ಅತ್ಯುತ್ತಮ ರೂಪದಲ್ಲಿ ಸೃಷ್ಟಿಸಲಾಗಿದೆ. ಸೃಷ್ಟಿಗಳಿಗಿಂತ ಭಿನ್ನವಾಗಿ ಉಚ್ಚ ನೀಚನೆಂಬ ಯಾವ ಭೇದ ಭಾವವೂ ಇಲ್ಲ. ಏಕೆಂದರೆ ಇವರೆಲ್ಲರೂ ಒಂದೇ ಜೀವದಿಂದ ಜನ್ಮ ತಾಳಿದವರು. ಪೈಗಂಬರರ ಜೀವನ ಮತ್ತು ಸಂದೇಶಗಳನ್ನು ಅಧ್ಯಯನ ನಡೆಸುವಾಗ ನಮಗೆ ಪ್ರಮುಖವಾಗಿ ತಿಳಿಯುವುದೇನೆಂದರೆ ಅವರ ಜೀವನ ಬೋಧನೆಗಳು ಮಾನವ ಸಮಾನತೆ ಹಾಗೂ ಭ್ರಾತೃತ್ವದ ಅನುಪಮ ಮಾದರಿಯಾಗಿದೆ. ವರ್ಗ, ವರ್ಣ, ಭಾಷೆ, ಜನಾಂಗ, ಗಡಿಗಳು ಸೇರಿದಂತೆ ಮಾನವ ನಿರ್ಮಿತ ಕೃತಕ ಉಚ್ಚ ನೀಚತೆಯ ಭೇದ ಭಾವಗಳನ್ನು ತೊಡೆದುಹಾಕುತ್ತದೆ. ಮಾನವ ಕುಲವನ್ನು ಏಕ ಕುಟುಂಬದ ಸದಸ್ಯರು ಎಂದು ಪರಿಗಣಿಸಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುವ ಮೂಲಕ ಸಹೋದರತೆಯ ದಾರದಲ್ಲಿ ಎಲ್ಲರನ್ನೂ ಪೋಣಿಸುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಎಲ್ಲ ಸೃಷ್ಟಿಗಳು ದೇವನ ಕುಟುಂಬವಾಗಿದೆ. ಆತನ ಕುಟುಂಬದವರೊಂದಿಗೆ ಸದ್ವರ್ತನೆ ತೋರುವವನೇ ದೇವನಿಗೆ ಅತಿ ಹೆಚ್ಚು ಪ್ರಿಯನು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಮಾನತೆಯ ಈ ಉದಾತ್ತ ಸಿದ್ಧಾಂತಗಳನ್ನು ಕೇವಲ ಬೋಧನೆಗೆ ಮಾತ್ರ ಸೀಮಿತಗೊಳಿಸಲಿಲ್ಲ. ತಮ್ಮ ಜೀವಿತಾವಧಿಯಲ್ಲಿಯೇ ಈ ತತ್ವಗಳ ಆಧಾರದಲ್ಲಿ ಒಂದು ಆದರ್ಶನಿಷ್ಠ ಸಮಾಜವನ್ನು ನಿರ್ಮಿಸಿ ಅದನ್ನು ಲೋಕಾಂತ್ಯದವರೆಗೂ ಮಾದರಿಯನ್ನಾಗಿ ಒದಗಿಸಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಮನಕ್ಕಿಂತ ಮುಂಚೆ ಜಗತ್ತಿನ ಯಾವ ನಾಗರಿಕತೆಯಲ್ಲೂ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ಥಾನಮಾನವಿರಲಿಲ್ಲ ಮತ್ತು ಅವರಿಗೆ ವಾರಿಸಿನಲ್ಲಿ ಯಾವುದೇ ಪಾಲಿರಲಿಲ್ಲ. ಆಗಿನ ಅರಬರಲ್ಲಂತೂ ಹೆಣ್ಣು ಹೊತ್ತ ಕೂಡಲೇ ಅದನ್ನು ಜೀವಂತ ಹೂಡಲಾಗುತ್ತಿತ್ತು. ಆಗಿನ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಮಾರಿಬಿಡುವ ಅಧಿಕಾರ ಅವರ ಪೋಷಕರಿಗಿತ್ತು. ಸತಿ ಸಹಗಮನ ಪದ್ಧತಿ ಇತ್ತು. ವಿಧವಾ ವಿವಾಹಕ್ಕೆ ನಿಷೇಧವಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೆಣ್ಣಿಗೆ ಸರಿಯಾದ ಗೌರವ ಸ್ಥಾನಮಾನವನ್ನು ಒದಗಿಸಿಕೊಟ್ಟರು. ಮಾನವ ಹಕ್ಕುಗಳಲ್ಲಿ ಒಳಿತಿಗಿರುವ ಪುಣ್ಯದಲ್ಲಿ ಸ್ತ್ರೀ ಪುರುಷರಿಗೆ ಸಮಾನವಾದ ಸ್ಥಾನಮಾನವನ್ನು ನೀಡಿದರು. ಇಸ್ಲಾಂ ಇತರೆಲ್ಲ ಧರ್ಮಗಳಿಗಿಂತಲೂ ಮೊದಲು ಹೆಣ್ಣಿಗೆ ವಾರಿಸೊತ್ತಿನಲ್ಲಿ ಹಕ್ಕು ನೀಡಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಪತ್ನಿಯರೊಡನೆ ಅನ್ಯೋನ್ಯವಾಗಿರುತ್ತಿದ್ದರು. ಅವರ ಭಾವನೆಗಳ ಬೆಲೆ ಕೊಡುತ್ತಿದ್ದರು. ನಿಮ್ಮ ಪೈಕಿ ತನ್ನ ಮನೆಯವರೊಂದಿಗೆ ಉತ್ತಮವಾಗಿ ವರ್ತಿಸುವವನೇ ಅತ್ಯುತ್ತಮನು. ನಾನು ಎಲ್ಲರಿಗಿಂತ ಹೆಚ್ಚು ನನ್ನ ಮನೆಯವರೊಂದಿಗೆ ಉತ್ತಮವಾಗಿ ವರ್ತಿಸುತ್ತೇನೆ ಎಂದು ಅವರು ನಮಗೆ ಹೇಳಿರುವರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅತ್ಯುತ್ತಮ ಚಾರಿತ್ರ್ಯ ಮತ್ತು ಗುಣ ಸ್ವಭಾವದ ಒಡೆಯರಾಗಿದ್ದರು. ಅವರ ಚಾರಿತ್ರ್ಯದ ಕುರಿತು ಪವಿತ್ರ ಕುರ್ಆನ್ ಹೇಳುತ್ತದೆ, ನಿಶ್ಚಯವಾಗಿಯೂ ನೀವು ಚಾರಿತ್ರ್ಯದ ಅತ್ಯುನ್ನತ ಮಟ್ಟದಲ್ಲಿದ್ದೀರಿ ಎಂದು ಸಾಕ್ಷ್ಯ ನುಡಿಯುತ್ತದೆ. ಜನರಿಗೆ ಒಳಿತಿನ ಉಪದೇಶ ನೀಡುತ್ತಿದ್ದರು. ಪ್ರವಾದಿ ವರಿಯರು ಬೋಧಿಸುತ್ತಿದ್ದ ಉತ್ತಮ ಮೌಲ್ಯಗಳು ಸ್ವತಃ ಅವರ ಬದುಕಿನಲ್ಲಿ ಮೇಲೇರಿಸಿರುತ್ತಿತ್ತು. ಅವರು ಯಾವ್ಯಾವ ಕೆಡುಕಿನಿಂದ ಜನರನ್ನು ತಡೆಯುತ್ತಿದ್ದರು ಅವುಗಳಿಂದ ಸ್ವತಃ ತಮ್ಮನ್ನು ದೂರವಿಟ್ಟುಕೊಂಡಿದ್ದರು. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾತು ಕೃತಿಗಳಲ್ಲಿ ಅಂತರವಿದೆ ಎಂದು ವಿರೋಧಿಗಳಿಗೂ ಹೇಳಲು ಸಾಧ್ಯವಿರಲಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿರುವರು, ಉತ್ತಮ ಚಾರಿತ್ರ್ಯವನ್ನು ಪರಿಪೂರ್ಣಗೊಳಿಸಲಿಕ್ಕಾಗಿ ನನ್ನನ್ನು ಅಲ್ಲಾಹನ ವತಿಯಿಂದ ನಿಯೋಗಿಸಲಾಗಿದೆ. ಜನರು ಅವರ ಬುದ್ಧಿವಂತಿಕೆ, ಚಾಣಾಕ್ಷತನ, ಕಾರ್ಯದಕ್ಷತೆಯ ಬಗ್ಗೆ ಭರವಸೆ ಇಡುತ್ತಿದ್ದರು. ತಮ್ಮ ಭಿನ್ನ ಅಭಿಪ್ರಾಯಗಳ ನಿವಾರಣೆಗೆ ಅವರು ಸಮೀಪಿಸುತ್ತಿದ್ದರು. ಅವರನ್ನು ಬಹಳ ಗೌರವ ದೃಷ್ಟಿಯಿಂದ ನೋಡುತ್ತಿದ್ದರು. ಅತ್ಯುತ್ತಮ ಚಾರಿತ್ರ್ಯದ ಕಾರಣದಿಂದಾಗಿ ಜನರು ಅವರಿಗೆ ಸತ್ಯಸಂಧ, ಪ್ರಾಮಾಣಿಕ ಎಂಬ ಬಿರುದನ್ನು ನೀಡಿದ್ದರು. ಅಷ್ಟೇ ಏಕೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದ ಜನರು ಕೂಡ ಅವರ ವಿರುದ್ಧ ಆಷಾಢ ಭೂತಿತನದ ಅಪವಾದ ಹೊರಿಸುತ್ತಿರಲಿಲ್ಲ. ಅವರ ಚಾರಿತ್ರ್ಯ ಅಥವಾ ನಡತೆಯ ಬಗ್ಗೆ ತಗಾದೆ ಎತ್ತಿರಲಿಲ್ಲ. ಇಸ್ಲಾಂ ಸಮಾಜದಲ್ಲಿ ವಿಶ್ವಾಸ ಸ್ವಾತಂತ್ರ್ಯವನ್ನು ಸಾರುತ್ತದೆ. ಧರ್ಮವನ್ನು ಯಾರ ಮೇಲೆಯೂ ಹೇರಬಾರದೆಂದು ಆಜ್ಞಾಪಿಸುತ್ತದೆ. ಪ್ರತಿಯೊಬ್ಬರಿಗೂ ಸ್ವಂತ ವಿಶ್ವಾಸ ಮತ್ತು ದೃಷ್ಟಿಕೋನವನ್ನು ಇರಿಸಿಕೊಳ್ಳುವ ಮತ್ತು ಆರಾಧನೆ, ಆಚರಣೆ ಕ್ರಮಗಳನ್ನು ನಡೆಸುವ ಸ್ವಾತಂತ್ರ್ಯವಿದೆ. ಅದರಲ್ಲಿ ಹಸ್ತಕ್ಷೇಪಿಸುವ ಅಥವಾ ಯಾವುದೇ ಅಧಿಕಾರ ಯಾರಿಗೂ ಇಲ್ಲ. ಇದರಲ್ಲಿ ವ್ಯಕ್ತಿ, ಸಮಾಜ, ಸರ್ಕಾರ ಇತ್ಯಾದಿ ಎಲ್ಲರೂ ಸಮಾನರು. ಧಾರ್ಮಿಕ ಅಲ್ಪಸಂಖ್ಯಾತರ ಸಂರಕ್ಷಣೆಯ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ಪಷ್ಟ ಆದೇಶಗಳನ್ನು ನೀಡಿದ್ದಾರೆ. ಅವರು ಹೇಳಿದರು, ಎಚ್ಚರ ವಹಿಸಿರಿ, ಇಸ್ಲಾಮಿ ರಾಷ್ಟ್ರದಲ್ಲಿ ಮುಸ್ಲಿಮೇತರ ಪ್ರಜೆಗಳು ಯಾರಾದರೂ ಹಿಂಸಿಸಿದರೆ, ಅವರ ಮೇಲೆ ಹೊರಲಾಗದ ತೆರಿಗೆ ಹೇರಿದರೆ, ಅವರೊಡನೆ ಕ್ರೂರವಾಗಿ ವರ್ತಿಸಿದರೆ ಅಥವಾ ಅವರ ಹಕ್ಕುಗಳನ್ನು ಮೊಟಕುಗೊಳಿಸಿದರೆ ಅಂತ್ಯ ನಾನು ಅಂತಹರ ವಿರುದ್ಧ ಸ್ವಯಂ ದೂರು ಸಲ್ಲಿಸುತ್ತೇನೆ ಎಂದು. ಲೋಕಾವಸಾನ ಆಗುತ್ತಿದೆ ಎಂದು ಅರಿತಾಗಲೂ ಕೈಯಲ್ಲಿ ಗಿಡವಿದ್ದರೆ ಅದನ್ನು ನೆಟ್ಟು ಬಿಡಿರಿ ಎಂದು ಹೇಳಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಿಸರ ಕಾಳಜಿಯು
ಕಾಳಜಿಯು ಯುದ್ಧದ ವೇಳೆಯೂ ಪ್ರಕಟವಾಗುತ್ತಿತ್ತು. ಯುದ್ಧ ನಿರತರಾಗಿರದ ಜನರನ್ನು ವಧಿಸಬಾರದು ಮತ್ತು ಮರಗಳನ್ನು ಕಡಿಯಬಾರದು ಎಂದು ಆದೇಶಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಕ್ಷಣ, ಚರ್ಯೆ, ಹದೀಸ್ಗಳನ್ನು ಅಭ್ಯಸಿಸುವಾಗ ಪರಿಸರ ಸಂರಕ್ಷಣೆ ಕುರಿತು ಅವರು ಎಷ್ಟು ಕಾಳಜಿ ವಹಿಸುತ್ತಿದ್ದರು ಎಂಬುದನ್ನು ಅರಿಯಬಹುದಾಗಿದೆ. ಹರಿಯುವ ನದಿಯಲ್ಲಿ ಮೂತ್ರ ಮಾಡಬಾರದು, ಸಮುದ್ರದ ನೀರಿನಿಂದ ಉಜು ಮಾಡುವಾಗಲೂ ಲೆಕ್ಕಕ್ಕಿಂತ ಹೆಚ್ಚು ಬಾರಿ ಕೈಕಾಲು ತೊಳೆಯಬಾರದು, ಹರಿಯುವ ನೀರಿಗೆ ಕಲ್ಮಶಗಳನ್ನು ಎಸೆಯಬಾರದು. ಒಂದೇ ಎರಡೇ ಪ್ರವಾದಿ ಶಿಕ್ಷಣಗಳಲ್ಲಿ ಪರಿಸರಕ್ಕಿರುವ ಮಹತ್ವ ಬಹಳವಾದುದು. ಅಲ್ಲಾಹನು ಸಕಲ ಮಾನವರ ಉಪಯೋಗಕ್ಕೆ ಒದಗಿಸಿರುವ ಗಾಳಿ, ನೀರು, ಮಣ್ಣು ಎಲ್ಲವನ್ನು ಹಿತಮಿತವಾಗಿ ಬಳಸಬೇಕೆಂದು ನಮ್ಮೆಲ್ಲರೊಂದಿಗೆ ಸಾರಿರುವರು. ಈ ಪ್ರಯುಕ್ತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಯೋಣ ಸೀರತ್ ಅಭಿಯಾನದ ಪ್ರಯುಕ್ತ ಉಳ್ಳಾಲ ಮಟ್ಟದಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ ಉದ್ದೇಶ ಈ ಒಂದು ಸೀರತ್ ಅಭಿಯಾನವನ್ನು ಉದ್ಘಾಟಿಸಲಿಕ್ಕಾಗಿದೆ. ಉದ್ಘಾಟನೆಯನ್ನು ಮಾಡಲಿಕ್ಕಾಗಿ ನಾನು ಮಸ್ಜಿದುಲ್ ಹುದಾ ಇದರ ಖತೀಬರಾದ ಜನಾಬ್ ಮೊಹಮ್ಮದ್ ಕುನ್ನಿ ಅವರನ್ನು ನಾನು ಪ್ರೀತಿಪೂರ್ವಕ ವೇದಿಕೆ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಅಧ್ಯಯನಕ್ಕೊಳಪಟ್ಟ ಓರ್ವ ವ್ಯಕ್ತಿ ಇದ್ದರೆ ಅದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬಗ್ಗೆ ಜಗತ್ತಿನಲ್ಲಿ ಎಷ್ಟು ಗ್ರಂಥ ಅವರ ಜೀವನದ ಬಗ್ಗೆ ಬರೆದಿದೆ ಎಂಬುದಕ್ಕೆ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡದಾದ ಒಂದು ವ್ಯಕ್ತಿತ್ವವಾಗಿದೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದ್ದು. ಇಂದು ಈ ಪ್ರವಾದಿಯ ಬಗ್ಗೆ ಹಲವಾರು ಷಡ್ಯಂತ್ರಗಳು ನಡೀತಾ ಇದೆ. ಅವರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಮಾಡಲು ಕೆಲವು ರಾಜಕೀಯ ಪ್ರೇರಿತವಾದ ಶಕ್ತಿಗಳು ಅವರ ಬಗ್ಗೆ ವೋಟ್ ಬ್ಯಾಂಕ್ಗಾಗಿ ಅವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಪ್ರಸರಿಸ್ತಾ ಇದೆ ದೇಶದಲ್ಲಿ. ಆದ್ದರಿಂದ ಮುಸಲ್ಮಾನರ ದೊಡ್ಡ ಒಂದು ಕರ್ತವ್ಯವಾಗಿದೆ ಆ ಮಹಾನ್ ಪ್ರವಾದಿಯ ಆ ವ್ಯಕ್ತಿತ್ವದ ಬಗ್ಗೆ ಜನರಿಗೆ ತಿಳಿಸುವುದು. ಅಂತ ಒಂದು ತಿಳಿಸುವ ಕಾರ್ಯಕ್ರಮವಾಗಿದೆ ಇಂದು ರಾಜ್ಯದಾದ್ಯಂತ ಜಮಾತ್ ಇಸ್ಲಾಮಿ ಹಿಂದ್ ಒಂದು ಕ್ಯಾಂಪೇನ್, ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಸುಮಾರು ಇಂದಿನಿಂದ ಬರುವ ತಿಂಗಳು 9ರವರೆಗೆ, ಅಕ್ಟೋಬರ್ 9ರವರೆಗೆ ರಾಜ್ಯದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಯೋಣ ಎಂಬಂತಹ ಒಂದು ಬೃಹತ್ ಅಭಿಯಾನ ಕೈಗೊಂಡಿದೆ. ವೈವಿಧ್ಯಪೂರ್ಣವಾದ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳು ನಡೀತಾ ಇದೆ. ಬರುವ ವಾರ 7 ತಾರೀಕಿಗೆ ನಮ್ಮ ಹತ್ತಿರದ ಟೌನ್ ಹಾಲ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಂತನೆಯ ಬೆಳಕಿನಲ್ಲಿ ದೇಶದ ಹಿತಾಸಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಂತನೆಯ ಬೆಳಕಿನಲ್ಲಿ ಎಂಬ ಬಗ್ಗೆ ಒಂದು ದೊಡ್ಡ ಒಂದು ಸಿಂಪೋಸಿಯಂ, ವಿಚಾರಗೋಷ್ಠಿ ನಡೆಯಲಿಕ್ಕಿರುವುದು. ಹೀಗೆ ರಾಜ್ಯದಾದ್ಯಂತ ವೈವಿಧ್ಯಪೂರ್ಣವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ 10 ದಿವಸ. ಇಂದು ಉಳ್ಳಾಲದಲ್ಲಿ ಇದೇ ಅಭಿಯಾನದ ಒಂದು ಪ್ರಾರಂಭ, ಒಂದು ಉದ್ಘಾಟನೆ ಎಂಬ ನೆಲೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಈ ಅಭಿಯಾನದ ಉದ್ಘಾಟನೆಯು ಈ ಅಭಿಯಾನದ ಮುಖ್ಯವಾದ ಫೋಲ್ಡರ್ ಅನ್ನು ಬಿಡುಗಡೆಯ ಮೂಲಕ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಫೋಲ್ಡರ್ ಬಿಡುಗಡೆ ಮಾಡಲಿಕ್ಕಾಗಿ ನಮ್ಮ ಜಮಾತ್ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿಯಾದ ಮೊಹಮ್ಮದ್ ಕುನ್ನಿ ಅವರು ಈಗ ಹಾಜರಿದ್ದಾರೆ. ಹಾಗೆ ಇದನ್ನು ಬಿಡುಗಡೆಗೊಳಿಸಲು ನಮ್ಮ ಈ ಮಸ್ಜಿದುಲ್ ಹುದಾದ ಮಸೀದಿಯ ಅಧ್ಯಕ್ಷರಾದ UM ಹಸನಬ್ಬರ್ ಅವರು, ನಮ್ಮ ಮಾಜಿ ಮಂಡಲ ಸದಸ್ಯರಾದ UA ಅಬ್ದುಲ್ ಖಾದರ್ ಅವರಿದ್ದಾರೆ, ಹಾಗೆ UK ಅಹಮದ್ ರವರಿದ್ದಾರೆ, ಹಾಗೆ ಕರ್ನಾಟಕ ವುಡ್ಲ್ಯಾಂಡ್ ಫ್ಲೈವುಡ್ ಇದರ ಮಾಲಕರಾದ AH ಮೆಹಮೂದ್ ಸಾಬ್ರವರಿದ್ದಾರೆ. ಹಾಗೆ ಹಲವಾರು ವ್ಯಕ್ತಿತ್ವ ಇದೆ ನಮ್ಮ ಇದರಲ್ಲಿ. ಈ ಫೋಲ್ಡರ್ ಬಿಡುಗಡೆ ಮಾಡುವ ಮೂಲಕ ಈ ಕ್ಯಾಂಪೇನ್ನ ಒಂದು ಮುಖ್ಯ ಸಂದೇಶವನ್ನು ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನೀಡಲಿದ್ದಾರೆ. ನಾನು ನಿಮಗೆಲ್ಲರಿಗೂ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಈ ಕ್ಯಾಂಪೇನ್ನ ಫೋಲ್ಡರ್ ಅನ್ನು ಉದ್ಘಾಟನೆ ಮಾಡಲು ನಾನು ರಾಜ್ಯ ಕಾರ್ಯದರ್ಶಿಯವರೊಂದಿಗೆ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹಸನಬ್ಬ, UK ಅಹಮದ್ ಸಾಬ್, UA ಅಬ್ದುಲ್ ಖಾದರ್ ಸಾಬ್, ಹಾಗೆ H ಮೆಹಮೂದ್ ಸಾಬ್ರವರನ್ನು ಕೂಡ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಯೋಣ ಸೀರತ್ ಇದರ ರಾಜ್ಯ ಕಾರ್ಯದರ್ಶಿಯಾದ ಜನಾಬ್ ಮೊಹಮ್ಮದ್ ಕುನ್ನಿ, ಅದೇ ರೀತಿ ಉಳಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಉದ್ಘಾಟನೆ ಉದ್ದೇಶಿಸಿ ಒಂದೆರಡು ಮಾತನಾಡಲು ನಾನು ಜನಾಬ್ ಮೊಹಮ್ಮದ್ ಕುನ್ನಿ, ರಾಜ್ಯ ಕಾರ್ಯದರ್ಶಿ ಜಮಾತ್ ಇಸ್ಲಾಮಿ ಕರ್ನಾಟಕ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಇದು ರಬೀಲ್ ಅವ್ವಲ್ ತಿಂಗಳು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನ ಸ್ಮರಿಸಲ್ಪಡುವಂತಹ ತಿಂಗಳು. ಈ ತಿಂಗಳಲ್ಲಿ ನಾವು ಪ್ರವಾದಿ ಮೊಹಮ್ಮದರನ್ನು ಅರಿಯೋಣ ಎಂಬ ಹೆಸರಲ್ಲಿ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಈ ಅಭಿಯಾನದ ಉದ್ದೇಶ
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪರಿಚಯಿಸುವುದು ಸಮಾಜಕ್ಕೆ, ಅವರ ಸಂದೇಶಗಳನ್ನು ಪರಿಚಯಿಸುವುದು. ಅವರು ಸಮಾಜಕ್ಕೆ ಬಹಳಷ್ಟು ವ್ಯಾಲ್ಯೂಸ್ಗಳನ್ನು ಹೇಳಿಕೊಟ್ರು. ನೀವು ಹೇಗಿರಬೇಕು, ಒಂದು ಸಮಾಜ ಹೇಗಿರಬೇಕು, ಒಂದು ದೇಶ ಹೇಗಿರಬೇಕು, ಒಂದು ದೇಶದ ಹಿತಚಿಂತನೆ ಅಂದರೆ ಏನು, ಸಮಾಜದಲ್ಲಿರುವ ಎಲ್ಲ ಮನುಷ್ಯರ ಬಗ್ಗೆ ನಿಮ್ಮ ನಿಲುವುಗಳೇನಿರಬೇಕು. ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ಮಾತಾಡಿದ್ದ ಮನುಷ್ಯರ ಬಗ್ಗೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಾಡಿದ್ದು ಒಂದು ಶಾಂತಿಯುತ ಸಮಾಜದ ಬಗ್ಗೆ, ಜನರು ಪರಸ್ಪರರನ್ನು ಗೌರವಿಸುವ, ಜನರು ಪರಸ್ಪರರನ್ನು ಅತಿ ಹೆಚ್ಚು ಪ್ರೀತಿಸುವ, ಜನರು ಎಲ್ಲರೊಂದಿಗೆ ಬಹಳ ಸಹಿಷ್ಣುತೆಯೊಂದಿಗೆ ವರ್ತಿಸುವ, ಸಮಾಜದ ಒಳಿತಿಗಾಗಿ, ಸಮಾಜದ ಸುಧಾರಣೆಗಾಗಿ, ಸಮಾಜವನ್ನು ಕಟ್ಟುವುದಕ್ಕಾಗಿ ನೀವು ಕೆಲಸ ಮಾಡಬೇಕು ಎಂಬ ಉದಾತ್ತವಾದ ವ್ಯಾಲ್ಯೂಸ್ಗಳನ್ನು ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕಲಿಸಿಕೊಟ್ಟು, ಬಹಳ ವ್ಯಾಲ್ಯೂಸ್ಗಳಿರುವ ಒಂದು ಸಮಾಜವನ್ನು ಅವರು ನಿರ್ಮಿಸ್ತಾರೆ ಜಗತ್ತಿನಲ್ಲಿ. ಮಹಾಪುರುಷರುಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು. ಅದು ಪ್ರವಾದಿ ಮೊಹಮ್ಮದರಿರ್ಬೋದು, ಬಸವಣ್ಣ ಇರಬಹುದು, ನಾರಾಯಣ ಗುರುಗಳಿರಬಹುದು, ವಿವೇಕ ಆದರ್ಶಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು. ಯಾಕಂದ್ರೆ ಅವರು ನಮಗೆ ಒಳ್ಳೆಯ ದಾರಿ ತೋರಿಸಿಕೊಟ್ಟಿದ್ದಾರೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ದಾರಿ, ವಿಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವ ದಾರಿಯನ್ನು, ಅಧರ್ಮದಿಂದ ಧರ್ಮದ ಕಡೆಗೆ ಸಾಗುವ ದಾರಿಯನ್ನು. ಆದ್ದರಿಂದ ಈ ನಿಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಸಂದೇಶಗಳಿವೆ. ಆ ಸಂದೇಶಗಳ ಜೊತೆಗೆ, ಆ ವ್ಯಾಲ್ಯೂಸ್ಗಳ ಜೊತೆ ಬದುಕುವುದಾದರೆ ನಾವು ಒಳ್ಳೆಯ ಮನುಷ್ಯರಾಗ್ತೇವೆ, ನಾವು ಒಳ್ಳೆಯ ದೇಶ ಪ್ರೇಮಿಗಳಾಗ್ತೇವೆ, ಒಂದು ಸಮಾಜ ಒಳ್ಳೆಯ ಸಮಾಜ ಆಗ್ತದೆ. ಈ ನಿಟ್ಟಿನಲ್ಲಿ ಪ್ರವಾದಿಯವರ ಸಂದೇಶಗಳನ್ನು ಒಂದು ಜಮಾಅತ್ ಇಸ್ಲಾಮಿ ರಾಜ್ಯಾದ್ಯಂತ ನಡೆಸ್ತಾ ಇದೆ. ನನ್ನೆಲ್ಲ ಸಹೋದರರು ಈ ಸಂದೇಶಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಲಿಕ್ಕೆ, ಹಾಗೆ ಹಗೆತನ ಇಲ್ಲದ, ವಿದ್ವೇಷ ಇಲ್ಲದ, ಅಪನಂಬಿಕೆಗಳಿಲ್ಲದ, ಪರಸ್ಪರ ಗೋಡೆಗಳಿಲ್ಲದ, ಒಂದು ಒಳ್ಳೆಯ ಪ್ರೀತಿಯ, ಭ್ರಾತೃತ್ವದ, ಮನುಷ್ಯ ಪ್ರೇಮದ ಒಂದು ಸಮಾಜವನ್ನು ನಿರ್ಮಿಸುವುದಕ್ಕಾಗಿ ನಾವೆಲ್ಲ ಈ ಅಭಿಯಾನವನ್ನು ಯಶಸ್ಸುಗೊಳಿಸಬೇಕಾಗಿದೆ. ಎಲ್ಲರಿಗೆ ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ಅದಕ್ಕೆ ಸರ್ವಶಕ್ತನಾದ ದೇವನ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ. ರಾಜ್ಯ ಕಾರ್ಯದರ್ಶಿಯವರಾದ ಜನಾಬ್ ಮೊಹಮ್ಮದ್ ಕುಂಜಿ ಅವರಿಗೆ, ಹಾಗೆ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ, ಇದರ ಫೋಲ್ಡರನ್ನು ಬಿಡುಗಡೆಗೊಳಿಸಿದ ಎಲ್ಲ ಮಹನೀಯರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡ ಎಲ್ಲ ಮಹನೀಯರು ಅವರಿಗೂ ಕೂಡ ನಾನು ಉಳ್ಳಾಲ ಜಮಾತ್ ಇಸ್ಲಾಮಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ.